ಚೀನಾ ದೇಶವು ಅತಿ ಹೆಚ್ಚು ಸೇಬು ಬೆಳೆಯುವ, ಅತಿ ಹೆಚ್ಚು ಸೇಬು ರಫ್ತು ಮಾಡುವ, ಅತಿ ಹೆಚ್ಚು ಬಗೆ ಬಣ್ಣದ ಸೇಬು ಬೆಳೆಯುವ ದೇಶವಾಗಿದೆ. ಮಧ್ಯ ಏಷ್ಯಾದ ಇಂದಿನ ಕಜಕಸ್ತಾನ, ತಜಿಕಿಸ್ತಾನ್, ಅದರೊತ್ತಿನ ಚೀನಾ ಕಾಡು ಸೇಬುಗಳ ಮೂಲ ನೆಲೆಯಾಗಿದೆ. ಮುಂದೆ ಅದು ನಾಡು ಬೆಳೆಯಾಗಿ ಬೆಳೆಯಿತು. ಸೇಬು ಉತ್ತಮ ಆಹಾರ, ಆದರೆ ಅದರ ಬೀಜದಲ್ಲಿ ತೀರಾ ಅಲ್ಪ ಅಮಿಗ್ಡಾಲನ್ ಇರುತ್ತದೆ. ಅದು ವಿಷಕಾರಿ ಎನಿಸಿದೆ. ಜಗತ್ತಿನ ಒಟ್ಟು ಸೇಬು ಉತ್ಪಾದನೆಯಲ್ಲಿ ಚೀನಾದ ಪಾಲು 50% ಹೆಚ್ಚು. ಹಾಗೆಯೇ ಅದರ ರಫ್ತು ಮಾರುಕಟ್ಟೆಯು ಯುರೋಪ್, ಮಧ್ಯಪ್ರಾಚ್ಯ ಎಂದು ದೊಡ್ಡದು. 7500 ಜಾತಿಯ ಸೇಬು ಜಾತಿಗಳಲ್ಲಿ ಚೀನಾ ಅತಿ ಹೆಚ್ಚು ಬಗೆ ಬಣ್ಣದವುಗಳನ್ನು ಬೆಳೆಯುತ್ತದೆ. ಚೀನಾ 4.75 ಕೋಟಿ ಟನ್, ಟರ್ಕಿ 48.18 ಲಕ್ಷ ಟನ್, ಯುಎಸ್ಎ 44.29 ಲಕ್ಷ ಟನ್, ಪೋಲೆಂಡ್ 42.65 ಲಕ್ಷ ಟನ್, ಭಾರತ 25.89 ಲಕ್ಷ ಟನ್, ರಷ್ಯಾ, ಇಟಲಿ, ಫ್ರಾನ್ಸ್, ಚಿಲಿ ಇತರ ಪ್ರಮುಖ ಸೇಬು ಹಣ್ಣು ಬೆಳೆಯುವ ದೇಶಗಳಾಗಿವೆ. ಯಾವ ಲೇಟ್ ಅಲ್ಲಿ పోయి ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ పోయి ಬಾಬಾ ಇಲ್ಲ ಮಸ್ತ್ ಖುಷಿ ಆಪುಂಡು ಬಾಬಾ ಕುಲ್ಲೇರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ನಿಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಬಿನೆಜಿ ಪೋಲೇರ್ ಬೇಬಿ ಯಬಾ ವೀಕೆ